ರಸ್ತೆ ಸಂಪರ್ಕ ಕಲ್ಪಿಸುವಂತೆ ಒತ್ತಾಯಿಸಿ ಮೌನ ಪ್ರತಿಭಟನೆ ಪುತ್ತೂರಿನಲ್ಲಿ ನಡೆದಿದೆ. ಪುತ್ತೂರಿನ ಮಿನಿ ವಿಧಾನಸೌಧದ ಮುಂದೆ ಈ ಒಂದು ಪ್ರತಿಭಟನೆ ನಡೆದಿದ್ದು, ಪಡವನ್ನೂರು ಗ್ರಾಮ ಪಂಚಾಯತ್ ನಿವಾಸಿಗಳಿಂದ ಈ ಒಂದು ಪ್ರತಿಭಟನೆ ನಡೆದಿದೆ. ಅಕ್ರಮ ಸಕ್ರಮದಡಿ ಮಂಜೂರಾದ ಜಮೀನಿನಲ್ಲಿದ್ದ ರಸ್ತೆಯನ್ನು ಮುಚ್ಚಿರುವ ಖಾಸಗಿ ವ್ಯಕ್ತಿ ವಿರುದ್ಧ ಈ ಒಂದು ಪ್ರತಿಭಟನೆ ನಡೆದಿದೆ. ಶೀಘ್ರವೇ ಈ ರಸ್ತೆಯನ್ನು ತೆರವುಗೊಳಿಸುವಂತೆ ಒತ್ತಾಯಿಸಿದ್ದಾರೆ. ಪಡವನ್ನೂರು ಗ್ರಾಮದ ಅಂಬಟಿಮೂಲೆ ಅಂತ ನಮ್ಮದು ಮನೆ 4 ಮನೆಗೆ ನಮಗೆ ರಸ್ತೆ ಇತ್ತು, ಅದನ್ನು ಮುಚ್ಚಿದ್ದಾರೆ. ಹಾಗೆ ತಹಶೀಲ್ದಾರಿಗೆ ನಾವು ತುಂಬ ಸಲ ಮನವಿ ಕೊಟ್ಟಿದ್ದೇವೆ, ತುಂಬ ಸಲ ಇಲ್ಲಿ ಬಂದು ಮಾತಾಡಿದ್ದೇವೆ. ಆದರೆ ಅವರು ಏನು ಹೇಳ್ತಾರೆ ಅಂದರೆ ಬರ್ತೇನೆ ತುಂಬ ಟೈಮಿಂದ ಹೇಳ್ತಿದ್ದಾರೆ. ನಮಗೆ ಈಗ ಅಲ್ಲಿ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಇಲ್ಲ, ನಡ್ಕೊಂಡು ಹೋಗಲಿಕ್ಕೆ ದಾರಿ ಇಲ್ಲ, ತುಂಬ ಕಷ್ಟಪಡ್ತಿದ್ದೇವೆ. ಆದರೆ ಅದನ್ನು ಕೇಳಲಿಕ್ಕೆ ಯಾರೂ ಇಲ್ಲ. ಇದು ಒಂದು 3 ತಿಂಗಳಾಯಿತು ಹೀಗೆ. ತಹಶೀಲ್ದಾರ್ಗೆ 3 ತಿಂಗಳಿಂದ ಹೇಳ್ತಾನೆ ಇದ್ದೇವೆ, ಆದರೆ ಅವರು ನಾಳೆ ನಮಗೆ ಆರ್ಡರ್ ಕಾಪಿ ಸಿಕ್ಕಿದೆ. ಅದು ಇದ್ರೂ ಕೂಡ ನಮಗೆ ತಹಶೀಲ್ದಾರ್ ನ್ಯಾಯ ಒದಗಿಸಿ ಕೊಟ್ಟಿಲ್ಲ. ಹೌದು, ಪೊಲೀಸ್ ಸ್ಟೇಷನ್ಗೂ ನಾವು ಅದನ್ನು ತಗೊಂಡು ಹೋಗಿದ್ದೇವೆ. ಅವರು ಹೇಳಿದರು ಇದು ನಾವಲ್ಲ, ತಹಶೀಲ್ದಾರ್ ಅವರು ತಗೊಳ್ಳಿಲ್ಲ. ಅಂದರೆ ತಹಶೀಲ್ದಾರ್ಗೆ ಫೋನ್ ಮಾಡಿದ್ರು, ನೀವು ಸರಿ ಮಾಡಿಸಿ ಕೊಡಿ ಅಂತ ಹೇಳಿದರು. ಅದಕ್ಕೆ ನಾವು ತಹಶೀಲ್ದಾರ್ ಹತ್ರ ತುಂಬ ಸಲ ಬಂದು